ನಂತನಿಕದಾಗಲೇ ರಾಜ ಕರೆಕ್ಟ್, ಮಾಡದಾಗಲೇ ಮಹಾರಾಜ ಕರೆಕ್ಟ್. ರಾಜ ಕರೆಕ್ಟ 9:51 10:21. ರಾಜಕರಿತ ನಂದಳಿಕೆ ಶ್ರೀಕಾಂತ ಭಟ್ರನ ಮೂರನೇ ನಂಬರ್ ತರಲಿಗೆ ಸುರೂತ ವರ್ಷದ ಬೆಂಗಳೂರದ ರಾಜ ಮಹಾರಾಜ ಕರೆತ ಬರುವುದ ಮಳ ವಿಭಾಗದ 1ನೇ ಬಹುಮಾನ ರಟ್ಟಿಪವನೆ 1 ಲಕ್ಷ. 1ನೇ ಬಹುಮಾನವನ್ನು ಪಡೆಯಿನ ನಂದಳಿಕೆ ಶ್ರೀಕಾಂತ ಭಟ್ರನ ಎರಡನೇ ಬಲ್ಲು ಹುಡುಗಿರ್ತಾರೆ. ಬಂಬ್ರಾಣ ಬೈಲು 1 ಶೆಟ್ರು ಅರ್ಧ ಪವನ. ಹಗ್ಗ ಹಿರಿಯ ವಿಭಾಗದಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ರರ ಕೋಣ ಕೇವಲ ನೀವು ನಂಬೋದಿಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಓಟವನ್ನು ಮುಂದುವರಿಸು ಅಂತ ಹೇಳಿದ್ರೆ ಮೊದಲನೇ ಸ್ಥಾನವನ್ನು ಗಳಿಸಿ ಅದು 9.51 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಐತಿಹಾಸಿಕ ಬೆಂಗಳೂರಿನ ಕಂಬಳದ ಹಗ್ಗ ಹಿರಿಯ ವಿಭಾಗದ ವಿನ್ನರ್ಸ್ ಜೊತೆಗೆ ನಾವು ಸಾಕ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ನಂದಳಿಕೆ ಶ್ರೀಕಾಂತ ಭಟ್ರ ಸಿ ತಂಡ ಇದೀಗ ತಂಡ ಸಾಕ್ತಾ ಇರುವಂಥದ್ದು, ಗೆದ್ದು ಬೀಗಿರುವಂತಹ ತಂಡ ಸಾಕ್ತಾ ಇರುವಂಥದ್ದು ಜೋಶ್ನಲ್ಲಿ ಹೇಗೆ ಸಾಕ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಂದಳಿಕೆ ಶ್ರೀಕಾಂತ ಭಟ್ರ ಸಿ ವಿಭಾಗದ ಸಿ ತಂಡ ಇದೀಗ ಚಿನ್ನದ ಪದಕವನ್ನ ಗೆದ್ದು ಈ ಒಂದು ಬಹಳ ಅದ್ಭುತವಾದಂತಹ ಒಂದು ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಕೂಡ ತೊಡಗಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಇವರೆಲ್ಲರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇರುತ್ತೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಗಂತಿನ ಹತ್ರ ಇವರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತೇವೆ. ಇದೀಗ ಬಹಳ ವಿಶೇಷವಾಗಿ ಹಗ್ಗ ಹಿರಿಯ ವಿಭಾಗದಲ್ಲಿ ಗೆದ್ದಿರುವಂಥವರ ಸಂಭ್ರಮಾಚರಣೆ ಬಹಳ ಮುಗಿಲು ಮುಟ್ಟಿರುವಂಥದ್ದು. ಹೇಗಿದೆ ಅನ್ನುವಂಥದ್ದನ್ನ ಮಾತಾಡ್ತಾ ಹೋಗೋಣ. ಸರ್, ಹೇಗಾಯ್ತು? ಬಹಳ ಆನಂದ ಆಗ್ತಾ ಇದೆ. ನಮ್ಮ ರಾಜಧಾನಿ ಉದ್ಯಾನ ನಗರಿಯಲ್ಲಿ ಈ ಕಾಂಪಿಟಿಷನ್ ಅನ್ನ ಇದರ ಸವಿಯನ್ನ ನಾವು ಬಹಳ ಆನಂದಿಸಿದ್ದೇವೆ. ಹಾಗೂ ನಮ್ಮ ಕೋಣಗಳು ಕೂಡ ಅದ್ಭುತ ಪ್ರತಿಭೆಯನ್ನು ತೋರಿಸಿ ನಮ್ಮ ನಂದಳಿಕೆಯ ಹೆಸರನ್ನ ವಿರಾಜಮಾನವಾಗಿಸಿದೆ ಈ ದಿನ. ನೋಡಿ, ಇದು ಐತಿಹಾಸಿಕ ಕಂಬಳ. ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಕಂಬಳದ ಹಗ್ಗ ಹಿರಿಯ ವಿಭಾಗದಲ್ಲಿ ಬಹಳ ಅದ್ಭುತವಾದಂತಹ ಪ್ರದರ್ಶನವನ್ನು ತೋರಿದಂತಹ ನಂದಳಿಕೆಯ ಸಿ ತಂಡ ಇದೀಗ ಗೆದ್ದು ರಾಜಧಾನಿಯ ರಾಜ ಕಿರೀಟವನ್ನು ಮುಡಿಗೇರಿಸಿಕೊಂಡ ತಂಡವಾಗಿ ಬರ್ತಾ ಇರುವಂಥದ್ದು. ರಾಜಧಾನಿಯ ರಾಜ ಕಿರೀಟವನ್ನ ಮುಡಿಗೇರಿಸಿಕೊಂಡು ಬರ್ತಾ ಇರುವಂತಹ ತಂಡ. ಎಲ್ಲೊಮ್ಮೆ ತಿರುಗಿ ಬರ್ಲಿ ಜೋಶು, ಬರ್ಲಿ ಜೋಶು. ಐತಿಹಾಸಿಕವಾದಂತ ಐತಿಹಾಸಿಕವಾದಂತಹ ರಾಜಧಾನಿಯ ಕಂಬಳದಲ್ಲಿ ಹಗ್ಗ ಹಿರಿಯ ವಿಭಾಗದ ರಾಜ ಕಿರೀಟವನ್ನ ಮುಡಿಗೇರಿಸಿಕೊಂಡ ತಂಡವಾಗಿ ನಂದಳಿಕೆ ತಂಡ ಹೆಗ್ಗಳಿಕೆಯನ್ನ ಗಳಿಸಿಕೊಂಡಿದೆ. ಇದೀಗ ಅದರ ಮಾಲಕರಾದಂತಹ ಶ್ರೀಕಾಂತ್ ಭಟ್ರು ನಮ್ಮ ಜೊತೆಗಿದ್ದಾರೆ. ಸರ್, ರಾಜಧಾನಿಗೆ ನನ್ನ 3 ಜೋಡಿ ಕೋಣಗಳನ್ನು ನಾನು ತೆಗೆದುಕೊಂಡು ಹೋಗ್ತೇನೆ ಅನ್ನುವಂತಹ ಮಾತುಗಳನ್ನು ಅಪಸ್ವರಗಳು ಇದ್ದಾಗ ಆಡಿದ್ರಿ. ಇವತ್ತು ಕೇವಲ 3 ಜೊತೆ ಹೋಗೋದಲ್ಲ, ವಾಪಸ್ ಹೋಗುವಾಗ ಮೆಡಲ್ ಜೊತೆ ಹೋಗ್ತೇನೆ ಅನ್ನುವಂಥದ್ದನ್ನ ಸಾಧನೆ ಮಾಡಿ ತೋರಿಸಿದಿರಿ. ಏನು ಹೇಳ್ತೀರಿ? ತುಂಬ ಖುಷಿಯಾಗಿದೆ. 3 ಜೊತೆ ಕೋಣ ತಗೊಂಡು ಬಂದಿದ್ದೇವೆ. ಅದರಲ್ಲಿ 2 ಜೊತೆ ಉಪಾಂತ್ಯಕ್ಕೆ ಬರಬೇಕಿತ್ತು. ಆದರೆ ದುರದೃಷ್ಟವಶಾತ್ 1 ಕೋಣ ಸೇಮ್ ಪೋಲಲ್ಲಿ ಬಿದ್ದ ಕಾರಣ ನಮಗೆ AB ಮೆಡಲ್ ತಪ್ಪಿ ಹೋಯಿತು. ಇಲ್ಲಿ ABನೂ ನಮಗೆ ಆಗ್ತಿತ್ತು. ABನೂ ನಿಮಗೆ ಇಡೀ ತಂಡ ಜೋಶಲ್ಲಿದೆ. ಬೆಂಗಳೂರಿನ ವಾತಾವರಣ, ಬೆಂಗಳೂರಿಗೆ ಬಂದ ಜರ್ನಿ, ಬೆಂಗಳೂರಿನ ಕಂಬಳ ಐತಿಹಾಸಿಕ ಎಲ್ಲವೂ ಕೂಡ ಲಕ್ಷಾಂತರ ಜನರ ಮಧ್ಯೆ ಈ ಒಂದು ಫಸ್ಟ್ ಪ್ರೈಸ್ ಟ್ರೋಫಿ ಎತ್ತುವುದು ನಮಗೆ ಭಾರಿ ಖುಷಿಯ ಸಂಗತಿ ಇದು. ಹುಡುಗರಿಗೆ ಏನು ಹೇಳ್ತೀರಿ? ಜೈ ನಂದಳಿಕೆ, ಜೈ ಜೈ. ಟೀಮ್ ಮತ್ತು ಆ ಇಬ್ಬರು ಕೋಣೆಗಳನ್ನ ಪರಿಚಯ ಮಾಡಿಕೊಳ್ಳಿ. ಕೋಣೆಗಳನ್ನ
ಎಸ್ ಬನ್ನಿ ಬನ್ನಿ ಬನ್ನಿ. ಇವ ಮೋಡ ಅಂತ ತುಂಬ ಒಳ್ಳೆ ಓಡ್ತಾನೆ. ಮುಖೇಶ ಮತ್ತು ಮೋಡ. ಮೋಡ ಹೌದು, ಒಳ್ಳೆ ಒಳ್ಳೆ ಹೊಡೆದ್ರು. ಟೈಮಿಂಗ್ಸಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಲಾಸ್ಟ್ ವೀಕ್ ಕಂಬಳದಲ್ಲಿ ಕೂಡ ಇವ ಮೆಡ್ಲ್ ಮಾಡಿದೆ. ಮೆಡ್ಲು ಮಾಡಿದ್ರು. ಹೌದೌದು, ಸೆಕೆಂಡ್ ಮೆಡಲ್ ಮಾಡಿದ್ರು. ಈಗ ಫಸ್ಟ್ ಆಗಿದೆ. ಹೌದೌದು ನಮ್ಮ ಹೀರೋ ಒಂದೇ ಎಸ್ ಹೀರೋ ವಂದಿತ್ ವಂದಿತ್ ರಾಜಧಾನಿಯ ರಾಜ ಓಟಗಾರ ಅನ್ನುವ ಹೆಗ್ಗಳಿಕೆ ನಿಮ್ಮದು, ಏನ್ ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ಅಲ್ಲಿಂದ ನಾವು 3 ಜೊತೆ ತಗೊಂಡು ಬಂದು ನಮಗೆ AB ಆಗಬೇಕಿತ್ತು. ಅದು ಒಂದು ಕೋಣ ನಮಗೆ ಬಿದ್ದ ಕಾರಣ ಒಂದು ಆ ಕಡೆ ಈ ಕಡೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಒಂದು ಮೆಡಲ್ ಹೊಡಿತೀವಿ. ಫೈನಲ್ ಓಟದ ಆ ಕ್ಷಣಗಳು ಅಂದರೆ ತುಂಬ ಟೆನ್ಷನ್ ಇತ್ತು. ಯಾಕಂತ ಹೇಳಿದ್ರೆ ಅದು ಕೂಡ ಭಾರಿ ಒಳ್ಳೆ ಕೋಣ. ಒಳ್ಳೆ ಅದು ಕೂಡ ಮಳದವರ ಕೋಣ ಕೂಡ ಭಾರಿ ಒಳ್ಳೆ ಕೋಣ, ಒಳ್ಳೆ ಟೈಮಿಂಗಲ್ಲಿತ್ತು. ನಮ್ಮ ಕೋಣ ಅದಕ್ಕಿಂತ ಹೆಚ್ಚು ಜಾಸ್ತಿ ಓಡಿ ಪ್ರಶಸ್ತಿ ಫಸ್ಟ್ ಪ್ರೈಸ್ ಮಾಡಿತ್ತು. ಓಕೆ, ವಂದಿತ್ ಬಗ್ಗೆ ಏನು ಹೇಳ್ತೀರಿ? ಒಂದು ತುಂಬ ಒಳ್ಳೆ ಹುಡುಗ, ಛಲಗಾರ, ಹಿಡಿದ ಕೆಲಸವನ್ನು ಬಿಡುವುದಿಲ್ಲ. ಎಲ್ಲಿ ಬೇಕೋ ಅಲ್ಲಿ, ಈಗಂದ್ರೆ ಮೆಚ್ಯೂರ್ಡ್ ಆಗಿದ್ದಾನೆ. ಲಾಸ್ಟ್ ಇಯರ್ಗಿಂತ ಈ ಸರಿ ತುಂಬ ಮೆಚ್ಯೂರ್ಡ್ ಆಗಿ ಒಳ್ಳೆ ಎಲ್ಲಿ ಬೇಕೋ ಅಲ್ಲಿ ಹೊಡಿತಾನೆ. ಹೌದು, ಓಡಿಸೋರಲ್ಲಿ ಹೊಡೆದು ಸುಮ್ಮ ಜೂನಿಯರ್, ವಯಸ್ಸಾಗಲಿಲ್ಲ ಇವನಿಗೆ, 20 ವರ್ಷನೂ ಆಗಲಿಲ್ಲ. ಹೌದೌದು ಹೌದು. ವಂದಿತ್, ಇಡೀ ತಂಡದ ಬಗ್ಗೆ ಏನು ಹೇಳ್ತೀರಿ? ಸೂಪರ್ ತಂಡ ನಮ್ಮದು. ಸೂಪರ್ ತಂಡ. ಆ ತಂಡದ ಹುಡುಗರು ಯಾರು ಮಾತಾಡ್ತೀರಿ? ಎಸ್, ಈ ದೇಶದ ಜೀವನಾಡಿ, ಈ ದೇಶದ ಸಾಂಸ್ಕೃತಿಕ ಪರಂಪರೆ, ಅದಕ್ಕಾಗಿ ನಾವೆಲ್ಲ ಪರಶುರಾಮನ ಸೃಷ್ಟಿಯ ಪುಣ್ಯ ತುಳುನಾಡಿನಲ್ಲಿ ಜನಿಸಿದ್ದೇವೆ. ಅದರಲ್ಲೂ ನಮ್ಮ ಊರಿನಲ್ಲಿ ಅದ್ಭುತವಾಗಿ ಗುರು ಹಿರಿಯರ ಆಶೀರ್ವಾದದಿಂದ, ಹಿರಿಯರ ಒಂದು ಆಶೀರ್ವಾದದಿಂದ ಪ್ರಾರಂಭವಾದಂತಹ ನಮ್ಮ ಕಂಬಳ ಕ್ರೀಡೆ ಈಗ ರಾಜ್ಯ ಅಲ್ಲ, ದೇಶವ್ಯಾಪ್ತಿ ಹಾಗೂ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಅದರ ಸವಿಯನ್ನು ಸವಿಯಾಗಿ ಎಲ್ಲ ಸವಿತಾ ಇದ್ದಾರೆ. ಮುದ್ದಣ್ಣನ ಕವಿ ಶ್ರೇಷ್ಠರಾದಂತಹ ಮುದ್ದಣ್ಣನ ನಂದಳಿಕೆ ಮುದ್ದಣ್ಣನ ಹೆಸರಿಂದ ಪ್ರಖ್ಯಾತವಾದಂತಹ ನಮ್ಮ ನಂದಳಿಕೆ ಊರು ಇವತ್ತು ಶ್ರೀಕಾಂತ್ ಭಟ್ ಹಾಗೂ ಅವರ ತಂಡದಿಂದ ಮತ್ತು ಕೋಣ ರೇಸ್ನಿಂದಾಗಿ, ನಮ್ಮ ಸಾಂಸ್ಕೃತಿಕ ಕ್ರೀಡೆಯಿಂದಾಗಿ ಜಗಜ್ಜಾಹೀರಾಗಿದೆ. ಆ ಜಗದೀಶ್ವರನು ಮೈ ಮರೆತು ನಕ್ಕಾಗ ಸೃಷ್ಟಿಯಾಗಿದೆ ಈ ಸುಂದರ ವಿಶ್ವವೆಲ್ಲ. ಈ ಮಹಾ ವಿಶ್ವದಲ್ಲಿ ಎಲ್ಲವೂ ತಾನೇಯಾಗಿ, ಎಲ್ಲೆಲ್ಲೂ ತಾನೇ ಇದ್ದು, ಎಲ್ಲೂ ತನ್ನ ಇರುವಿಕೆಯನ್ನು ಪ್ರಕಟಿಸದೇ ಇರುವ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಕೊಲ್ಲೂರು ಮೂಕಾಂಬಿಕೆ ಹಾಗೂ ನಮ್ಮ ನಂದಳಿಕೆಯ ಊರ ದೇವರಾದಂತಹ ಮಾಲಿಂಗೇಶ್ವರನ ಆಶೀರ್ವಾದ ಮತ್ತು ಊರಿನ ಎಲ್ಲ ಧರ್ಮದೈವದ ಆಶೀರ್ವಾದದಿಂದ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಮನ ಸೆಳೆಯುವ ನಾವು ಮಾಸವನ್ನು ಹೊತ್ತು ಹೆತ್ತು ಸಲಹಿದ ತಂದೆ ತಾಯಿ ಆಶೀರ್ವಾದ, ಪೋಷಿಸಿದ ಅಕ್ಕ ಅಣ್ಣನ ಆಶೀರ್ವಾದ, ಒಡ ಹುಟ್ಟಿದ ತಮ್ಮ ತಂಗಿಯ ಆಶೀರ್ವಾದ, ಪ್ರೀತಿ ವಿಶ್ವಾಸ ಸಹಕಾರ ಸಮಬಾಳ್ವೆ ಇವೆಲ್ಲವನ್ನ ಸದಾ ಸಾಗರದ ಚಿಲ್ಮೆಯಂತೆ ಪಸರಿಸುವ ನಮ್ಮ ನಂದಳಿಕೆ ಹಾಗೂ ನಮ್ಮ ತುಳುನಾಡಿನ ಗುರು ಹಿರಿಯರ ಆಶೀರ್ವಾದದಿಂದ ನಮ್ಮ ಪ್ರೀತಿಯ ಮುಖೇಶ ಮತ್ತು ಪ್ರೀತಿಯ ಮೋಡ ನಮ್ಮ ನಂದಳಿಕೆ ಶ್ರೀಕಾಂತ್ ಅಣ್ಣನವರ ಹೆಸರನ್ನು ಐತಿಹಾಸಿಕ ಈ ಉದ್ಯಾನ ನಗರಿಯ ಬೆಂಗಳೂರಿನ ಕಂಬಳದಲ್ಲಿ ವಿರಾಜಮಾನವಾಗಿಸಿದೆ. ಅದಕ್ಕೆ ಎಲ್ಲ ಸಹಕರಿಸಿದಂತಹ ನಮ್ಮೆಲ್ಲ ಅಣ್ಣ ತಮ್ಮಂದಿರು ಹಾಗೂ ಕೋಣವನ್ನು ಪೋಷಿಸುವಂತಹ ನಮ್ಮೆಲ್ಲ ಸ್ವಯಂ ಸೇವಕರು ಮತ್ತೊಮ್ಮೆ ಮಗದೊಮ್ಮೆ ಶ್ಲಾಘನೆಗೆ ಅರ್ಹರು ಅಂದುಕೊಳ್ಳುತ್ತಾ, ಯಾರು ಕದ್ದರು ನಿಮ್ಮ ಸೂರ್ಯ ಮೂಡುವ ಮುನ್ನ, ಸೂರ್ಯ ಮುಳುಗುವ ಮುನ್ನ ಈ ಐತಿಹಾಸಿಕ ಕಂಬಳದ ಸವಿಯನ್ನ ಅದ್ಭುತವಾಗಿ, ಬಹಳ ಗೌರವದಿಂದ, ಬಹಳ ವಿಜೃಂಭಣೆಯಿಂದ, ಬಹಳ ಸವಿಯಾಗಿ, ಬಹಳ ಭಾವಪೂರ್ಣವಾಗಿ ನಂದಳಿಕೆಯ ನಾವೆಲ್ಲರೂ ಅರ್ಪಣೆ ಮಾಡಿದ್ದೇವೆ ಉದ್ಯಾನ ನಗರಿಗೆ ಹಾಗೂ ಇಲ್ಲಿ ಸೇರಿದಂತಹ ನಮ್ಮೆಲ್ಲ ಪ್ರೇಕ್ಷಕ ಬಂಧುಗಳಿಗೆ, ಇದನ್ನು ಆಯೋಜಿಸಿದಂತಹ ಎಲ್ಲರಿಗೂ, ಯಾರ ಹೆಸರು ಹೇಳೋದು ತಪ್ಪಾಗ್ತದೆ, ಇದನ್ನು ಆಯೋಜನೆ ಮಾಡಿದಂತಹ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ದಯಪಾಲಿಸಲಿ. ಮತ್ತೊಮ್ಮೆ ಮಗದೊಮ್ಮೆ ಬೆಂಗಳೂರಿನಂತಹ ಈ ಉದ್ಯಾನ ನಗರಿಯಲ್ಲಿ ಇಂತಹ ಐತಿಹಾಸಿಕ ಕಂಬಳ ಮೂಡಿ ಬರಲಿ. ನಮ್ಮ ನಂದಳಿಕೆಯ ಎಲ್ಲರಿಗೂ ಹಾಗೂ ಊರಿನ ಎಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ದಯಪಾಲಿಸಿ ಅಂದುಕೊಳ್ಳುತ್ತಾ, ಒಲವೇ ಜೀವನ ಸಾಕ್ಷಾತ್ಕಾರ, ಬಾಳೆಂಬುದು ಮರೆಯದ ಮಮಕಾರ, ಪ್ರೀತಿಯಿಂದ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕಂಬಳದ ಎಲ್ರಿಗೂ, ಮೀಡಿಯಾ ಇರ್ಬೋದು ಅಥವಾ ನಮ್ಮ ತೀರ್ಪುಗಾರರು ಇರ್ಬೋದು ಅಥವಾ ಎಲ್ಲರಿಗೂ
ನಾವು ವಂದಿಸುತ್ತಾ ಪ್ರೀತಿಯ ನಮಸ್ಕಾರ, ಶುಭವಾಗಲಿ. ಇದು ನಂದಳಿಕೆಯವರ ಮಾತು. ಬಹಳ ವಿಶೇಷವಾಗಿ ನಂದಳಿಕೆ ತಂಡ ಸಂಭ್ರಮಾಚರಣೆಯಲ್ಲಿದೆ. ಹಗ್ಗ ಹಿರಿಯದ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ಪಡೆದಿರುವಂತಹ ನಂದಳಿಕೆ ತಂಡ ಜೊತೆಗೆ ನಮ್ಮ ಮಾತುಕತೆ. ಸಂಜು ಜೊತೆಗೆ ದಾಮೋದರ ತೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.